ನಿರಂತರ ಸುರಿತಾ ಇದ್ದ ಮಳೆ ಸದ್ಯ ಕೊಂಚ ವಿರಾಮ ನೀಡಿದೆಯಾದರೂ ಮಳೆಯ ಅವಾಂತರ ಮಾತ್ರ ಇನ್ನೂ ಕಡಿಮೆಯಾಗಿಲ್ಲ. ಬಿಟ್ಟು ಬಿಟ್ಟು ಸುರಿತಾ ಇರುವ ಮಳೆಯ ಜೊತೆಗೆ ಜೋರಾಗಿ ಬೀಸ್ತಾ ಇರುವ ಗಾಳಿ ಈಗ ಆತಂಕ ಸೃಷ್ಟಿ ಮಾಡ್ತಾ ಇದೆ. ನಿನ್ನೆ ರಾತ್ರಿ ಮಳೆಯ ಜೊತೆಗೆ ಬೀಸಿದ ಗಾಳಿಗೆ ಹಲವಾರು ಮರಗಳು ಧರೆಗುರುಳಿದ ಘಟನೆ ಜಿಲ್ಲೆಯ ಹಲವೆಡೆ ನಡೆದಿದೆ. ಇದೀಗ ಪೊಳಲಿಯಲ್ಲಿ ಮನೆಯೊಂದು ಗಾಳಿ ಮಳೆಯ ಅಬ್ಬರಕ್ಕೆ ಧರಾಶಾಹಿಯಾಗಿದೆ. ಪೊಳಲಿಯ ನೂರಿ ಎಂಬಲಿನ ಧನಲಕ್ಷ್ಮಿ ಎಂಬವರ ಮನೆ ನೋಡುತ್ತಲೇ ಕುಸಿದು ಬಿದ್ದಿದೆ. ಮಳೆಯ ಜೊತೆ ಬೀಸಿದ ಗಾಳಿಯ ಸಮಯದಲ್ಲಿ ಮನೆಯ ಛಾವಣಿ ಹಾರಿದ ಅನುಭವ ಕೂಡ ಆಗಿತ್ತು. ಹೀಗಾಗಿ ತಕ್ಷಣ ಮನೆಯ ಒಳಗಿದ್ದವರು ಮನೆಯ ಹೊರಗಡೆ ಓಡಿಕೊಂಡು ಹೋಗಿದ್ದಾರೆ. ಮನೆಯವರು ಅಂಗಳಕ್ಕೆ ತಲುಪುವಷ್ಟರಲ್ಲಿ ಗಾಳಿಯ ಹೊಡೆತಕ್ಕೆ ಸಿಕ್ಕ ಮನೆ ಸಂಪೂರ್ಣವಾಗಿ ಕುಸಿದು ಬಿದ್ದಿದೆ. ಮನೆಯಲ್ಲಿದ್ದಂತಹ ಎಲ್ಲ ಸಾಮಗ್ರಿಗಳು ಮನೆಯ ಅವಶೇಷದ ಅಡಿಯಲ್ಲಿ ಹೂತು ಹೋಗಿವೆ. ಸ್ಥಳೀಯ ಪಂಚಾಯತ್ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮನೆ ಕುಸಿತದಿಂದ ಲಕ್ಷಾಂತರ ರೂಪಾಯಿ ನಷ್ಟ ಸಂಭವಿಸಿದೆ ಅಂತ ಅಂದಾಜಿಸಲಾಗಿದೆ.